ಕಾರೊಂದು ರಸ್ತೆ ಕ್ರಾಸ್ ಮಾಡ್ತಾ ಇದ್ದ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ಗದ್ದೆಗೆ ಬಿದ್ದು ಪಲ್ಟಿಯಾದ ಘಟನೆ ಮಂಗಳೂರು ಹೊರವಲಯದ ಮುಲ್ಕಿಯಲ್ಲಿ ನಡೆದಿದೆ. ಇನ್ನು ಕಾರ್ನಾಡು ಬೈಪಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ಕಾಪು ಕಡೆಯಿಂದ ಮಂಗಳೂರು ಕಡೆಗೆ ಸಂಚರಿಸ್ತಾ ಇದ್ದ ಕಾರು ಹೆದ್ದಾರಿ ಕ್ರಾಸ್ ಮಾಡ್ತಾ ಇದ್ದ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ಗದ್ದೆಗೆ ಬಿದ್ದು ಪಲ್ಟಿಯಾಗಿತ್ತು. ಕಾರು ಚಾಲಕ ಕಾಪು ನಿವಾಸಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಕಾಪು ನಿವಾಸಿ ಪವನ್ ಎಂಬುವರು ತಮ್ಮ ಕಾರ್ನಲ್ಲಿ ಕಾಪು ಕಡೆಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದಾಗ ಕಾರ್ನಾಡು ಬೈಪಾಸ್ ಜಂಕ್ಷನ್ ಬಳಿ ಮಂಗಳೂರು ಕಡೆಯಿಂದ ಕಾರ್ನಾಡು ಒಳಪೇಟೆಯ ಮೂಲಕ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಕಾರು ಹೆದ್ದಾರಿ ಕ್ರಾಸ್ ಮಾಡ್ತಾ ಇದ್ದಾಗ ಅಪಘಾತ ತಪ್ಪಿಸಲು ಹೆದ್ದಾರಿಯಲ್ಲಿ ಬರ್ತಾ ಇದ್ದ ಕಾರಿನ ಚಾಲಕ ಎಡಬದಿಗೆ ಚಲಾಯಿಸಿದ್ದು ಕಾರು ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಬದಿಯ 2 ಕಬ್ ಸ್ಟೋನ್ಗೆ ಡಿಕ್ಕಿ ಹೊಡೆದು ಗದ್ದೆಯಲ್ಲಿ ಪಲ್ಟಿಯಾಗಿ ಬಿದ್ದಿದೆ. ಅಪಘಾತದಿಂದ ಕೆಲ ಹೊತ್ತು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಹಾಗೂ ಮುಲ್ಕಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. రివర్స్ పోతే మెల్ల పడదు లెవెల్ గుండె ఉండక